ನಮಸ್ಕಾರ ಎಲ್ರಿಗೂ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಮ್ಮ ಕೆಲಸ ಎಂತಂತ ಕೇಳಿದರೆ, ನಾವು ಮೊನ್ನೆ ಜೇನು ಪೆಟ್ಟಿಗೆಲ್ಲ ಏನು ನೋಡಿದ್ವಿ, ಅದಕ್ಕೆ ಇವತ್ತು ಸಕ್ಕರೆ ನೀರು ಕೊಡು ಅಂತ ಹೊರಟಿದ್ದೇನೆ. ಇವಾಗ ಮಳೆಗಾಲ ಆದ ಕಾರಣ ಇನ್ನು ಫೀಡಿಂಗ್ ಮಾಡದೆ ಹೋದರೆ ನಮ್ಮ ಒಕ್ಕಲು ಹಾರು ಹೋಗುವಂಥ ಒಂದು ಚಾನ್ಸಸ್ ಉಂಟು. ಹಾಗೆ ಎಲ್ಲದಕ್ಕೂ ಇವತ್ತು ಸಕ್ಕರೆ ನೀರು ಕೊಡುವ ಅಂತ ಹೊರಟಿದ್ದೇನೆ. ಇವಾಗ ಒಂದೊಂದಾಗೆ ಕೊಡ್ತಾ ಹೋಗುವ ಎಲ್ಲದಕ್ಕೂ. ಗಾಯ್ಸ್, ಇದು ನಮ್ಮ ಮೊದಲ ಜೇನು ಪೆಟ್ಟಿಗೆ. ಇದನ್ನು ಇವಾಗ ಬಾಕ್ಸನ್ನು ಅನ್ಬಾಕ್ಸ್ ಮಾಡುವ. ಇದನ್ನು ಕ್ಲೀನ್ ಎಲ್ಲ ಮಾಡಲಿಕ್ಕಿಲ್ಲ, ಇದರ ಅಡಿಮನೆ ಎಲ್ಲ ನೋಡಿ ಆಗಿದೆ. ಇನ್ನು ಪೆಟ್ಟಿಗೆಯನ್ನೆಲ್ಲ ಚೆಕ್ ಎಲ್ಲ ಮಾಡಲಿಕ್ಕಿಲ್ಲ. ಎಲ್ಲದಕ್ಕೂ ಸಕ್ಕರೆ ನೀರು ಹೋಯ್ತಾ ಹೋಗೋದು. ಮುಚ್ಚಳದಲ್ಲೆಲ್ಲ ಕೂತಿವೆ. ಗಾಯ್ಸ್, ಈ ಪೆಟ್ಟಿಗೆಯಲ್ಲಿ ಫೀಡಿಂಗ್ ಎಲ್ಲ ಖಾಲಿಯಾಗಿದೆ. ಹಾಗೆ ಇವತ್ತೇ ಫೀಡಿಂಗ್ ಕೊಡೋದು ತುಂಬ ಒಳ್ಳೆಯದು. ಗಾಯ್ಸ್, ಇದು ಸಕ್ಕರೆ ಪಾಕ. ಇದನ್ನು ಜೇನು ಗೂಡಿಗೆ ಪರ್ಯಾಯವಾಗಿ ಅದಕ್ಕೆ ಒಂದು ಫುಡ್ಡಿನ ರೂಪದಲ್ಲಿ ಕೊಡುವಂಥದ್ದು. ಅಂದರೆ ಗಾಯ್ಸ್, ಜೇನು ಹುಳಗಳ ಮೇಯ್ನ್ ಫುಡ್ ಯಾವುದು ಅಂತ ಕೇಳಿದರೆ ಒಂದು ಜೇನುತುಪ್ಪ ಮತ್ತು ಪರಾಗ. ನಾವು ಜೇನುತುಪ್ಪವನ್ನು ತೆಗೆಯುವುದರಿಂದ ಈ ಮಳೆಗಾಲದಲ್ಲಿ ಅದಕ್ಕೆ ಆಹಾರದ ಕೊರತೆ ಆಗುವ ಕಾರಣ ನಾವು ಸಕ್ಕರೆ ನೀರನ್ನು ಅದಕ್ಕೆ ಒಂದು ಪರ್ಯಾಯವಾಗಿ ಫುಡ್ಡಿನ ರೂಪದಲ್ಲಿ ಕೊಡುವಂಥದ್ದು. ಇದು ಸಕ್ಕರೆ ನೀರು. ಇದಕ್ಕೆ ನಿಂಬೆ ಹುಳಿ ಎಲ್ಲ ಹಿಂಡ್ಲಿಕ್ಕಿಲ್ಲ. ಇದನ್ನು ಶರ್ಬತ್ ಮಾಡೋದಲ್ಲ. ಇದನ್ನು ಹೇಗೆ ಮಾಡಿದ ಅಂದರೆ, ಇದು 1:1 ಪ್ರಮಾಣದಲ್ಲಿ, ಅಂದರೆ 1 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ನೀರು, ಮತ್ತೆ ಒಂದು ಚಿಟಿಕೆಯಷ್ಟು ಅರಶಿನ ಹುಡಿ. ಅದಕ್ಕೆ ಇಮ್ಯುನಿಟಿ ಪವರ್ ಬರಲಿಕ್ಕೋಸ್ಕರ ಸ್ವಲ್ಪ ಅರಶಿನ ಹುಡಿ ಕೂಡ ಇದಕ್ಕೆ ಮಿಕ್ಸ್ ಮಾಡಬೇಕು. ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಇದಕ್ಕೆ ಸಕ್ಕರೆ ನೀರು ಕೊಡುವ ಇವಾಗ. ಗಾಯ್ಸ್, ಆಮೇಲೆ ಫೀಡಿಂಗ್ ಕೊಡುವಾಗ ಪೆಟ್ಟಿಗೆಗೆ ಜಾಸ್ತಿಯೂ ಕೊಡಬಾರ್ದು, ಕಡಿಮೆಯೂ ಕೊಡಬಾರ್ದು. ಅದರಲ್ಲಿರುವ ಫೀಡಿಂಗ್ ಮತ್ತು ಕಾಲೋನಿಯ ಗ್ರೋತನ್ನು ನೋಡಿ ಫೀಡಿಂಗ್ ಕೊಡುವಂಥದ್ದು. ಇವಾಗ ಇದಕ್ಕೆ ಕೊಟ್ಟಾಯಿತು. ಇನ್ನು ಇದನ್ನು ಮುಚ್ಚಿ ನೆಕ್ಸ್ಟ್ ಪೆಟ್ಟಿಗೆಗೆ ಹೋಗುವ. ಗಾಯ್ಸ್, ಇವಾಗ ಈ ಮಳೆಗಾಲದಲ್ಲಿ ಜೇನುನೊಣಗಳಿಗೆ ಫುಡ್ ಯಾಕೆ ಕೊಡಬೇಕು ಅಂತ ಇದನ್ನು ಇವಾಗ ಸುಲಭದಲ್ಲಿ ಹೇಳೋದಾದರೆ, ನಾವು ಕೂಡ ಎಲ್ಲಿಯಾದರೂ ಒಂದು ಕಂಪನಿಯಲ್ಲಿ ಅಥವಾ ಇಲ್ಲಿ ಹೊರಗಡೆ ಕೆಲಸ ಮಾಡ್ತಿದ್ರೆ ನಮಗೆ ಅಲ್ಲಿ ಸಂಬಳ ಸಿಗ್ತಾ ಇಲ್ಲ, ಕಡಿಮೆ ಸಂಬಳ ಉಂಟು ಅಂತ ಹೇಳಿದರೆ ನಾವು ಕೂಡ ಅಲ್ಲಿ ನಿಲ್ಲುವುದಿಲ್ಲ. ನಾವು ಕೂಡ ಎಸ್ಕೇಪ್ ಆಗಲಿಕ್ಕೆ ನೋಡ್ತೇವೆ. ಅದೇ ರೀತಿ ಈ ಜೇನುನೊಣಗಳು ಕೂಡ ಈ ಮಳೆ ಬರುವಾಗ ಏನಾಗ್ತದೆ ಅಂದರೆ, ಅದರ ಹೂವಿನಲ್ಲಿರುವ ಮಕರಂದ ಮತ್ತು ಈ ಪರಾಗ ಏನುಂಟು ಅದು ತೊಳೆದು ಹೋಗ್ತದೆ. ಆ ರೀತಿ ಅದು ಹೋದರೆ ಅದಕ್ಕೆ ಜೇನು ಮಾಡಲಿಕ್ಕೆ ಇಲ್ಲಿ ಫುಡ್ ಸಾಕಾಗುವುದಿಲ್ಲ. ಅದಕ್ಕಾಗಿ ನಾವು ಪರ್ಯಾಯವಾಗಿ ಜೇನುನೊಣಗಳು ಅದರ ಒಕ್ಕಲನ್ನು ಬಿಟ್ಟು ಹೋಗದಾಗೆ ನೋಡಿಕೊಳ್ಳಿಕ್ಕೆ ನಾವು ಸಕ್ಕರೆ ನೀರು ಕೊಡುವಂಥದ್ದು. ಇವಾಗ ಒಂದು ಪೆಟ್ಟಿಗೆ ಕೊಟ್ಟಾಯಿತು. ಇವಾಗ ನಾನು ನಮ್ಮ ಟ್ರೀ ಹೌಸ್ ಹೇಗುಂಟು ಅಂತ ನೋಡಲಿಕ್ಕೆ ಬಂದೆ. ಅಂದರೆ ನಮ್ಮ ಪೆಟ್ಟಿಗೆ ಒಳ್ಳೆ ಇರೋದು. ಇವಾಗ ಮಳೆ ಬರುವ ಕಾರಣ ಈ ಕಡೆ ಬರ್ತಾ ಇಲ್ಲ. ಇದು ಗಾಳಿ ಎಲ್ಲ ಬಂದರೂ ಕೂಡ ನಮ್ಮ ಮಾಡ ಏನೂ ಆಗಲಿಲ್ಲ, ಹಾಗೆ ಉಂಟು. ಒಮ್ಮೆ ಹತ್ತಿ ನೋಡುವ. ಏನಿ ಕೂಡ ಗಟ್ಟಿ ಉಂಟು. ಮೇಲೆ ಇಲ್ಲಿ ಒಂದು ಟರ್ಪಲ್ ಹಾಕಬೇಕು ಅಂತ ಅಂದ್ಕೊಂಡದ್ದು, ಮಳೆ ಬರುವಾಗ ಇದು ಒದ್ದೆ ಆಗ್ತದೆ ಅಂತೇಳಿ. ಇನ್ನೂ ಹಾಕಲಿಲ್ಲ, ಆದರೂ ಗಟ್ಟಿ ಉಂಟು. ನಮ್ಮ ಟ್ರೀ ಹೌಸಿಗೆ ಮೇಲೆಯಿಂದ ನೀರು ಬೀಳದೇ ಇದ್ದರೂ ಕೂಡ ಇದು ಸೈಡಿನ ನೀರು ಬಿದ್ದು ಇದು ಅಡ್ಡ ಎಲ್ಲ ಇದು ಒದ್ದಾಗಿದೆ. ಇನ್ನು ಇದೆಲ್ಲ ಕುಂಬಾಗ್ಬೋದು ಅಂತ. ನಮ್ಮ ಕೈ ಲಾಸ್ ಆಗಲಿಲ್ಲ. ಯಾಕಂದರೆ ಇದಕ್ಕೆ ಅಷ್ಟೇನು ಖರ್ಚು ಬೀಳಲಿಲ್ಲ ನಮಗೆ. ಎಲ್ಲವೂ ತೋಟದಿಂದ ಈ ಗುಡ್ಡೆಯಿಂದಲೆಲ್ಲ ಐಟಮ್ ಎಲ್ಲ ತಗೊಂಡದ್ದು. ಈ ಆಣಿ ಮತ್ತು ಕೆಲವು ಹಗ್ಗಕ್ಕೆ ಮಾತ್ರ ಖರ್ಚಾದ್ದು. ಹಾಗೆ ಲೋ ಇನ್ವೆಸ್ಟ್ಮೆಂಟಿಂದ ಆದಂಥ ಒಂದು ಟ್ರೀ ಹೌಸ್. ಇದು ಕೂತ್ಕೊಳ್ಳುವುದೆಲ್ಲ ಹಾಗೆ ಉಂಟು, ಇನ್ನು ಗಟ್ಟಿ ಉಂಟು. ಈ ಫೆನ್ಸನ್ನು ತಗೊಂಡು ಹೋಗಲಿಲ್ಲ, ಒಂದು ವೀಡಿಯೋ ಮಾಡಲಿಕ್ಕೆ ಬಾಕಿ ಉಂಟು ಅಂತ ಹೇಳಿ ಇದು ಇಲ್ಲೇ ಉಂಟು. ವೀಡಿಯೋ ಕೂಡ ಆಗಲಿಲ್ಲ, ಇದು ಫೆನ್ಸ್ ಕೂಡ ಇಲ್ಲೇ ಬಾಕಿ ಆಯಿತು. ನಮ್ಮ ಟಿಕ್ಕ ಮಾಡುವ ಡಬ್ಬಿ ಕೂಡ ಇಲ್ಲೇ ಉಂಟು. ಇದರಲ್ಲಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ಪಾರ್ಟಿ ಮಾಡುವ. ಸೊ ಇವಾಗ ನಮ್ಮ ಕೆಲಸ ಇದೆಲ್ಲ, ಇವಾಗ ಜೇನುನೊಣಗಳನ್ನು ಪೆಟ್ಟಿಗೆ ಉಳಿಸಿಕೊಳ್ಳುವ ಕೆಲಸ ನಮ್ಮದು. ಇನ್ನೂ ಒಂದು 4-5 ಬಾಕ್ಸ್ ಉಂಟು ನಮ್ಮ ಹತ್ರ. ಅದಕ್ಕೆಲ್ಲ ಫೀಡಿಂಗ್ ಕೊಟ್ಟು ಇವತ್ತಿನ ಕೆಲಸ ಮುಗಿತದೆ. ಹಾಗೆ ಒಂದೊಂದಕ್ಕೆ ಕೊಡ್ತಾ ಹೋಗುವ. ಇವಾಗ ಸಣ್ಣದರಲ್ಲಿ ಮಳೆ ಕೂಡ ಬರ್ತುಂಟು. ಮಳೆ ಬರ್ತಾ ಇದ್ದರೆ ಜೇನು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ರಪ್ಪ ಮಾಡಿ ಮುಗಿಸುವ. ಮತ್ತು ಗಾಯ್ಸ್, ಈ ಜೇನುನೊಣಗಳಿಗೆ ನಾವು ಫುಡ್ ಇಡುವಾಗ ಅದರ ಪೆಟ್ಟಿಗೆಯ ಮೇಲೆ ಇಡಬಾರ್ದು, ಅದರ ಒಳಗೇನೆ ಒಂದು ಕಪ್ಪಿಟ್ಟು ಅದಕ್ಕೆ ಫೀಡಿಂಗ್ ಕೊಡಬೇಕು. ಯಾಕಂದರೆ ನಾವೊಂದು ಸಾಂಗ್ ಕೇಳಿರ್ತೀವಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆ, ಆದರೆ ಜೇನಿಲ್ಲ ಅಂತ. ಜೇನಿನಿಂದ ನಮಗೆ ಕಲೀಲಿಕ್ಕೆ ತುಂಬ ಉಂಟು. ಈ ತಾಳ್ಮೆ, ಆಮೇಲೆ ಪರಿಶ್ರಮ, ಒಗ್ಗಟ್ಟು, ಇದೆಲ್ಲ ನಾವು ಜೇನಿನಿಂದ ಕಲಿಬೋದು ಅಂತ ನೀವು
ಜೇನು ತರಬೇತಿಗೆ ಹೋದರೆ ಅವರು ಪಕ್ಕ ಹೇಳಿ ಹೇಳ್ತಾರೆ. ಆದರೆ ಈ ಜೇನಿನಲ್ಲಿ ಒಗ್ಗಟ್ಟು ಏನುಂಟು ಅದು ಅವುಗಳ ಕುಟುಂಬದಲ್ಲಿ ಮಾತ್ರ. ಇವಾಗ ಇನ್ನೊಂದು ಪೆಟ್ಟಿಗೆಯಿಂದ ಒಂದು ಜೇನುನೊಣ ಮತ್ತೊಂದು ಪೆಟ್ಟಿಗೆಗೆ ಹೋಯಿತು ಅಂದರೆ ಅಲ್ಲಿ ಒಗ್ಗಟ್ಟಿರುವುದಿಲ್ಲ. ಅಲ್ಲಿ ಅವುಗಳ ಕುಟುಂಬದಲ್ಲಿ ಮಾತ್ರ ಒಗ್ಗಟ್ಟು. ಆ ಒಂದು ಜೇನುನೊಣವನ್ನು ಅದು ಕಚ್ಚಿ ಅದನ್ನು ಸಾಯಿಸಿ ಎಲ್ಲ ಬಿಡ್ತದೆ. ಹಾಗಾಗಿ ನಾವು ಫೀಡಿಂಗ್ ಮಾಡುವಾಗ ಪೆಟ್ಟಿಗೆ ಮೇಲೆ ಇಟ್ಟರೆ ಸುತ್ತಮುತ್ತಲಿನ ಪೆಟ್ಟಿಗೆಯಲ್ಲಿರೋ ನೊಣಗಳೆಲ್ಲ ಒಟ್ಟಿಗೆ ಸೇರಿ ಅದು ಸೇರುವುದರಿಂದ ಅಲ್ಲಿ ಅದು ಕಚ್ಚಾಡಿ ಸಾಯ್ತದೆ. ಹಾಗೆ ಅದರ ಒಳಗೆ ನೀಡುವುದು ತುಂಬ ಒಳ್ಳೆಯದು. ಹಾಗೆ ನಾವು ಕೂಡ ಈ ಮಳೆಗಾಲದಲ್ಲಿ ಹೊರಗೆ ಅಂತೂ ಇಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಒಳಗೇನೆ ಇಡುದು. ಖುಷಿಯ ಸಮಾಚಾರ ಎಂತಂತ ಕೇಳಿದರೆ, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಖಾಲಿ ಪೆಟ್ಟಿಗೆಯನ್ನು ಹೀಗೆ ಇಟ್ಟು ಬಿಡಿ, ಎಲ್ಲಿಯಾದರೂ ಡಿವೈಡ್ ಆಗಿ ಬರುವಂಥದ್ದು, ಇದ್ರೆ ರೆಸ್ಟಿಗೆ ಕೂರುವಂಥದ್ದು ಇಟ್ಟ ಪೆಟ್ಟಿಗೆ ಹತ್ರ ಬಂದು ಕೂರ್ತವೆ ಅಂತ. ಇವಾಗ ನಾನು ಮೊನ್ನೆ ತೋರಿಸಿದ್ದೆ ಇದನ್ನು, ಮೊನ್ನೆಯ ವಿಡಿಯೋದಲ್ಲಿ ಇದು ಕಾಲಿತ್ತು. ಇವಾಗ ಇಲ್ಲಿ ನೊಣಗಳು ಹಾರಾಡ್ತಾ ಉಂಟು, ಒಳಗೆ ಕೂಡ ಹೋಗೋದು ಕಾಣಿಸ್ತಾ ಉಂಟು. ಐ ಡೌಟ್ ಏನಂದರೆ ಇದರ ಒಳಗೆ ಇವಾಗ ನೊಣಗಳು ಬಂದು ಸೇರಿವೆ ಅಂತ. ನೋಡುವ, ನೊಣಗಳು ಬಂದು ಸೇರಿ ಒಂದು ಒಕ್ಕಲು ಸಿಕ್ಕಿದೆ ನಮಗೆ ಧರ್ಮಕ್ಕೆ. ಇದು ಇಲ್ಲಿ ಒಂದುಂಟು, ಆಮೇಲೆ ಅಲ್ಲಿ ಒಂದುಂಟು, ಅದು ಕೂಡ ನಾನು ತೋರಿಸಿದ್ದೆ. ಅದು ಕೂಡ ಕಾಲಿತ್ತು, ಅದನ್ನು ಕೂಡ ನೋಡುವ ಅದು ಬಂದಿದೆ ಇಲ್ವ ಅಂತ. ಬಂದರೆ ಬರುತ್ತೆ, ಹೋದರೆ ಶಾಕ್ ಆಗಬೇಡಿ ಅಂತ. ಇವಾಗ ಶಾಕ್ ಆಯಿತು ನನಗೆ, ಯಾಕಂದರೆ ಬಂದಿದೆ. ಇದು ಒಳಗೆ ಬಂದಿದ್ದಂತೆ ನಿಮಗೆ ಒಂದು ಸುತ್ತಮುತ್ತ ಹಾರಾಡುವಾಗ ಗೊತ್ತಾಗ್ತದೆ. ಇಲ್ಲದಿದ್ದರೆ ಒಳಗಿಂದ ನಾವು ಹೀಗೆ ಊದುವಾಗ ಬಿಜ್ ಬಿಜ್ ಅಂತ ಕೇಳ್ತೇವೆ. ಸೊ ಇದರಲ್ಲಿ ಕೂಡ ಸಣ್ಣದಾಗಿ ಸೌಂಡ್ ಬರ್ತಾ ಉಂಟು. ಒಮ್ಮೆ ಬಾಕ್ಸನ್ನು ಅನ್ಬಾಕ್ಸ್ ಮಾಡಿ ನೋಡುವ. 2 ಒಕ್ಕಲು ಧರ್ಮಕ್ಕೆ ಸಿಗ್ತವ ಅಂತ ಒಂದು ಡೌಟ್ ಇವತ್ತು. ಮೂಮೆಂಟ್ ಆಫ್ ಟ್ರೂತ್ ಇಲ್ಲಿ ನೋಡಿ. ಯಬ್ಬೋ, ಯಾವುದೋ ಒಂದು ಒಕ್ಕಲು ಬಂದು ಇಲ್ಲಿ ಸೇರಿ ನೋಡಿ, ಏರಿ ಕಟ್ಟಿದೆ ಇಲ್ಲಿ. ಇದು ಒಂದು 2 ದಿವಸ ಆದಷ್ಟೇ ಮಾತ್ರ. ಯಾಕಂದರೆ ನಾನು ಮೊನ್ನೆ ನೋಡುವಾಗ, ನಿನ್ನೆ ಎಲ್ಲ ಮೊನ್ನೆ ಒಂದು 3 ದಿವಸ ಆಯಿತು, ಇದು ಇರಲಿಲ್ಲ. ಇವಾಗ ಬಂದು ಕಟ್ಟಿದೆ ಇದರಲ್ಲಿ. ಇನ್ನು ಇದಕ್ಕೆ ಮೇಣದ ಹಾಲೆ ಒಂದು ರಪ್ಪ ತಂದು ಇದಕ್ಕೊಂದು ಫೀಡಿಂಗ್ ಎಲ್ಲ ಇಡುವ. ಇದನ್ನೊಂದು ಉಳಿಸಿಕೊಳ್ಳಿಕ್ಕೆ ಆಗ್ತದೆ. ಇದೊಂದು ಧರ್ಮಕ್ಕೆ ಸಿಕ್ಕಿದಂಥ ಒಂದು ಒಕ್ಕಲು. ಖಾಲಿ ಪೆಟ್ಟಿಗೆ ಇಟ್ಟರೆ ಗುಡ್ಡೆಯಲ್ಲಿ ಅವಾಗೆ ಬಂದು ಕೂರ್ತವೆ. ಇನ್ನು ಇದರಲ್ಲಿ ಒಂದು ರಾಣಿ ಉಂಟು, ನೋಡುವ. ರಾಣಿ ಇರ್ತದೆ, ಆದರೂ ನಿಮಗೊಂದು ತೋರಿಸ್ಲಿಕ್ಕೆ ಮೇಣದ ಹಾಲೆ ಯಾವುದು ಇಡಲಿಲ್ಲ, ಹಾಗಾಗಿ ಇದು ಒಟ್ಟರಾಸಿ ಕಟ್ಟಿದೆ. ಇನ್ನು ಇದನ್ನು ಎರಿಯನ್ನೆಲ್ಲ ತೆಗೆದು ಇದಕ್ಕೆ ಮೇಣದ ಹಾಲೆಲ್ಲ ಇಡುವ. ಇಟ್ಟರೆ ಆಮೇಲೆ ಅದು ಒಂದು ಸಿಸ್ಟಮ್ ಆಗಿ ಕಟ್ತದೆ. ಆಮೇಲೆ ನಮಗೆ ಜೇನು ಕೂಡ ತೆಗಿಲಿಕ್ಕೆ ಸುಲಭ ಆಗ್ತದೆ. ಇವಾಗ ಇದೊಂದು ಒಕ್ಕಲು ಬಂದಿರುವಂಥದ್ದು, ಮತ್ತು ಅಲ್ಲಿ ಕೂಡ ಬಂದಿರುವಂಥದ್ದು, 4 ಪೆಟ್ಟಿಗೆ ಇಟ್ಟಿದ್ದೆ. ಅದರಲ್ಲಿ ಈಗ 2 ಬಂದಿದೆ. ಬಾಕಿದು ಒಂದರಲ್ಲಿ ಬಂದಿರಲಿಲ್ಲ, ಮೇಲದಲ್ಲಿ ಇನ್ನೊಂದು ಆ ಗುಡ್ಡೆಯಲ್ಲಿ ಉಂಟು. ಅದರಲ್ಲಿ ಕೂಡ ನೋಡುವ ಬಂದಿದೆ ಇಲ್ವಾ ಅಂತ. ಹಾಗಾಗಿ ಗಾಯ್ಸ್, ಹೀಗೆ ಬಂದದನ್ನು ಹೇಗೆ ಉಳಿಸಿಕೊಳ್ಳುವುದು ಅಂತ ಇವಾಗ ನೆಕ್ಸ್ಟ್ ಹೇಳ್ತೇನೆ ನಾನು. ಇವಾಗ ಎಲ್ಲದಕ್ಕೂ ಮೊದಲು ಫೀಡಿಂಗ್ ಕೊಡ್ತಾ ಹೋಗುವ, ಆಮೇಲೆ ಇದರ ಕೆಲಸವನ್ನು ಮಾಡುವ. ಸೊ ಇನ್ನು ಅದರಲ್ಲಿ ಕೂಡ ಒಂದು ಬಂದಿರೋ ಹಾಗೆ ಕಾಣಿಸ್ತಾ ಉಂಟು, ಅದನ್ನು ಕೂಡ ನೋಡಿ ಎಲ್ಲದಕ್ಕೂ ಫೀಡಿಂಗ್ ಕೊಟ್ಟು ವಾಪಸ್ 2 ಪೆಟ್ಟಿಗೆ ಹತ್ರ ಬರುವ. ಇದಕ್ಕೆ ನೀರೆಲ್ಲ ಬೀಳ್ತಾ ಇತ್ತು, ಇದನ್ನೆಲ್ಲ ಸರಿ ಮಾಡಬೇಕಿನ್ನು, ಇಲ್ಲದ್ರೆ ಇದು ಬಿಟ್ಟು ಹೋಗೋ ಚಾನ್ಸಸ್ ಕೂಡ ಉಂಟು. ನೋಡಿದ್ರೆ ಗಾಯ್ಸ್, ನೀವು ಕೂಡ ಒಂದು ಜೇನು ಸಾಕಾಣಿಕೆ ಮಾಡ್ತೀರಿ ಅಂತ ಒಂದು ಪ್ಲ್ಯಾನ್ ಇದ್ದರೆ ನೀವು ಕಾಲೋನಿ ತರಬೇಡಿ, ಖಾಲಿ ಪೆಟ್ಟಿಗೆ ತನ್ನಿ. ಇದೇ ಈ ಟೈಮ್ ಬೆಸ್ಟ್. ಯಾಕಂದರೆ ಇವಾಗ ಈ ಫುಡ್ ಎಲ್ಲ ಸಿಗದೆ ಇದು ಹಾರಿ ಹೋಗುವಂತಹ ಟೈಮು. ನೀವು ಕೂಡ ಒಂದು ಖಾಲಿ ಪೆಟ್ಟಿಗೆ ಈ ರೀತಿ ಗುಡ್ಡೆಯಲ್ಲಿ ಇಟ್ಟರೆ ಕಾಲೋನಿ ತಾನಾಗೆ ಬಂದು ಸರಿ ಹೇಳ್ತೇವೆ. ಇದು ಕೂಡ ಇವಾಗ ನೋಡಲಿಲ್ಲ, ಇದನ್ನು ಕೂಡ ಓಪನ್ ಮಾಡಿ ನೋಡುವ ಹೇಗುಂಟು ಅಂತ. ಇದರಲ್ಲಿ ಇಲ್ಲ, ಇದು ಇವಾಗ ಪೆಟ್ಟಿಗೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಬಂದಂಥದ್ದು. ಹಾಗಾಗಿ ಇದಕ್ಕೆ ಕೂಡ ಒಂದು ಸಕ್ಕರೆ ನೀರೆಲ್ಲ ಇಟ್ಟು ಇದು ಚೆನ್ನಾಗಿ ಮುಚ್ಚಿಡುವ. ಇದರಲ್ಲಿ ಬಂದು ಕೂರ್ಬೋದು. ಇವಾಗ ಇದರಲ್ಲಿ ಇಲ್ಲ, ನಿರಾಸೆ ಆಯಿತು, ತೊಂದರೆ ಇಲ್ಲ. ನಾಳೆ ನೋಡುವ ಇದಕ್ಕೆ ಫೀಡಿಂಗ್, ಆಮೇಲೆ ಇದೆಲ್ಲ ಇವಾಗ ಇಡ್ತೇನೆ ನಾನು, ಯಾವುದು ಫ್ರೇಮ್ ಎಲ್ಲ. ಗಾಯ್ಸ್, ಇವಾಗ ಮ್ಯಾಟ್ರ್ ಎಂತಂತ ಹೇಳಿದರೆ, ಈ ಕೆಲಸಗಾರ ನೊಣಗಳು ಏನಿರ್ತದೆ ಅವು ಡಿವೈಡ್ ಆಗಿ ಹೋಗುವಂಥ ಟೈಮಲ್ಲಿ ಇವಾಗ ಮನೆ ಬಿಟ್ಟು ಹೋದರೆ ಅದಕ್ಕೊಂದು ಮನೆ ಆಗಬೇಕಲ್ಲ. ಹಾಗೆ ಈ ಕೆಲಸಗಾರ ನೊಣಗಳು ಫಸ್ಟಿಗೆ ಹೋಗಿ ಒಂದು ಜಾಗವನ್ನೆಲ್ಲ ಪರಿಶೀಲನೆ ಮಾಡಿ ಬರ್ತವೆ. ಅದಕ್ಕೆ ಯಾವುದು ಜಾಗ ಬೆಸ್ಟ್ ಅಂತ ಅನಿಸ್ತದೋ ಅದನ್ನು ಹೋಗಿ ಅದು ಕಮ್ಯುನಿಕೇಟ್ ಎಲ್ಲ ಮಾಡಿ ಆಮೇಲೆ ಅಲ್ಲಿಗೆ ಬರುವಂಥದ್ದು. ಇವಾಗ ಒಂದು 4-5 ಅಲ್ಲೊಂದು 10 ನೊಣಗಳೇನೋ ಅಲ್ಲಿ ಕಾಣಿಸ್ತಾ ಇತ್ತು ಹಾರಾಡ್ತಾ. ಸೊ ಅದು ಪೆಟ್ಟಿಗೆಯನ್ನು ಪರಿಶೀಲನೆ ಮಾಡ್ತಾ ಇತ್ತು. ಅದಕ್ಕೆ ಅದು ಪೆಟ್ಟಿಗೆ ಸೂಕ್ತ ಅಂತ ಅನಿಸಿದರೆ ಅಲ್ಲಿ ಬಂದು ಸೇರ್ತವೆ ಅದು. ಸೊ ಅದಕ್ಕೆ ಕೂಡ ಫ್ರೇಮೆಲ್ಲ ಇಟ್ಟು ನೋಡುವ, ಸೇರಿದರೆ ಸೇರ್ತದೆ. ಇವಾಗ ಒಂದು ಬಂದು ಸೇರಿದೆ, ಅಲ್ಲಿ ಕೂಡ ಸೇರ್ಬೋದು ಅಂತ ಒಂದು
ಅನಿಸ್ತಾ ಉಂಟು, ನೋಡುವ ಹೇಗಾಗ್ತದೆ ಅಂತ. ಯಾವುದಾದ್ರೂ ಒಂದು ಒಕ್ಕಲು ಧರ್ಮಕ್ಕೆ ಸಿಕ್ಕಿದ್ರೆ ಖುಷಿ ಆಗೋದು, ಅದೇ ಅದು ಹಾರಿ ಹೋದ್ರೆ ವೆಚ್ಚ ಆಗ್ತದೆ. ಗೈಸ್, ನಾವು ಶುಗರ್ ಫೀಡಿಂಗ್ ಕೊಡುವಾಗ ಈ ರೀತಿ ಕಪ್ಪಿಡ್ತೀವಲ್ಲ, ಅದಕ್ಕೆ ಯಾವುದಾದ್ರೂ ಸ್ಪಂಜ್ ಅಥವಾ ಈ ಒಣಗಿದ ತೆಂಗಿನ ಗರಿ ಅಥವಾ ಕೊಕ್ಕ ಎಲೆ ಒಣಗಿದ್ದು ಅದೆಲ್ಲ ಇಡಬೇಕು. ಯಾಕಂದರೆ ನಾವು ಶುಗರ್ ಫೀಡಿಂಗ್ ಕೊಡುವಾಗ ಎಲ್ಲ ಜೇನುನೊಣಗಳು ಒಂದೇ ಸಾರಿ ಈ ಸಕ್ಕರೆ ನೀರು ಕುಡಿಲಿಕ್ಕೆ ಬರ್ತದೆ. ಆವಾಗ ಅದೆಲ್ಲ ಅದರಲ್ಲಿ ಬಿದ್ದು ಸಾಯುವಂಥ ಒಂದು ಸೀನ್ ಕೂಡ ಉಂಟಾಗ್ತದೆ. ಹಾಗಾಗಿ ಈ ಸ್ಪಂಜೆಲ್ಲ ನಾವು ಇಟ್ಟರೆ ಅದು ಅದಕ್ಕೆ ಬೀಳುವುದಿಲ್ಲ, ಬಿದ್ದು ಅದು ಸಾಯೋದಿಲ್ಲ, ಅದಕ್ಕೆ ಮೇಲೆ ಹತ್ತಿ ಬರಲಿಕ್ಕೆ ಆಗ್ತದೆ. ಈಗ ಇಲ್ಲಿ ನೋಡ್ಬೋದು. ಮತ್ತೊಂದು ವಿಚಾರ ಗಾಯ್ಸ್, ಇವಾಗ ನಾವು ಜೇನುಗೂಡಿಗೆ ಸಕ್ಕರೆ ನೀರು ಕೊಡುವಾಗ ಜೇನುತುಪ್ಪಕ್ಕೆ ನಾವು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಕಲಬೆರಕೆಯಾಗಿ ಜೇನುತುಪ್ಪ ಕೊಡ್ತೀರಿ ಅಂತ ಕೆಲವರು ಹೇಳ್ತಾರೆ. ಆದರೆ ವಿಷಯ ಏನಂದರೆ, ಇದು ಜೇನುತುಪ್ಪಕ್ಕೆ ಸಕ್ಕರೆ ಮಿಕ್ಸ್ ಮಾಡುವಂಥದ್ದಲ್ಲ. ಇದು ಇವಾಗ ಈ ಮಳೆಗಾಲ ಆದ ಕಾರಣ ಈ ಜೇನು ನೊಣಗಳಿಗೆ ಆಹಾರದ ಕೊರತೆ ಆಗುವ ಕಾರಣದಿಂದಾಗಿ ಒಂದು ಪರ್ಯಾಯವಾಗಿ ಇದು ಒಕ್ಕಲು ಬಿಟ್ಟು ಹೋಗದಿರುವುದಕ್ಕಾಗಿ ಒಂದು ಸಕ್ಕರೆ ನೀರನ್ನು ನಾವು ಕೊಡುವಂಥದ್ದು. ಇನ್ನು ಇವಾಗ ಒಂದು ಪೆಟ್ಟಿಗೆ ಬಾಕಿಯಾಗಿದೆ, ಅದಕ್ಕೆ ಕೊಟ್ಟು ಇವತ್ತಿನ ಕೆಲಸ ಮುಗಿಸಿಕೊಳ್ಳುವ ಗಾಯ್ಸ್. ಆಮೇಲೆ ಈ ಜೇನು ನೊಣಗಳ ಸಾಕಾಣಿಕೆ ಸ್ವಲ್ಪ ಕಷ್ಟ ಯಾಕೆ ಅಂತ ಕೇಳಿದರೆ, ಅದು ನಾವು ಹೇಳಿದಾಗೆ ಕೇಳುವುದಿಲ್ಲ, ಅವು ಕೇಳಿದಾಗೆ ನಾವು ಕೇಳಬೇಕು. ಇವಾಗ ನಾವು ಒಂದು 4,000 ಕೊಟ್ಟು ಒಂದು 5 ಬಾಕ್ಸ್ ತಂದರೆ ಈ ಮಳೆಗಾಲದಲ್ಲಿ ನಾವು ಅದರ ಕಡೆ ಹೋಗದೆ ಅದು ಕೆಲವು ಸರ್ತಿ ಕಚ್ಚುತ್ತವೆ, ಆಮೇಲೆ ನಾವು ಆ ಪೆಟ್ಟಿ ಕಡೆಗೆ ಹೋಗೋದೇ ಇಲ್ಲ. ಹಾಗೆಲ್ಲ ಮಾಡಿದರೆ ಮ್ಯಾಟ್ರ್ ಕ್ಲೋಸ್ ಆಗ್ತದೆ. ಹಾಗಾಗಿ ಅವು ಕೇಳಿದಾಗೆ ನಾವು ಕೇಳ್ತಾ ಇರಬೇಕು. ಅವುಗಳ ಸೀಸನಿಗೆ ಯಾವೆಲ್ಲ ಕೆಲಸ ಆಗಬೇಕು ಅದಕ್ಕೆ ನಾವು ಕೆಲಸ ಮಾಡ್ತಾ ಹೋದರೆ ಪೆಟ್ಟಿಗೆಯನ್ನು ಉಳಿಸಿಕೊಳ್ಬೋದು. ಹಾಗಾಗಿ ಮಳೆ ಎಲ್ಲ ಬರ್ತಾ ಇದ್ರೂ ಕೂಡ ಉದಾಸೀನ ಮಾಡದೆ ಸಕ್ಕರೆ ನೀರು ಆಮೇಲೆ ಅದರ ಪೆಟ್ಟಿಗೆ ಹತ್ರ ಹೋಗಿ ಈ ಕ್ಲೀನೆಲ್ಲ ಮಾಡ್ತಿರೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಈ ಗುಡ್ಡೆಯಲ್ಲಿ ಒಂದೇ ಪೆಟ್ಟಿಗೆ ಇರೋದು, ಆದರೂ ಈ ಕಡೆ ಬರ್ತಾ ಇದ್ದೇನೆ ಇವಾಗ. ಸುಮ್ಮನೆ ಗೋಸ್ವರಿ ಮಾಡಿ ನಮ್ಮ ಪೆಟ್ಟಿಗೆಯನ್ನು ಕಳೆದುಕೊಳ್ಳೋದು ಬೇಡ ಅಂತ ಹೇಳಿ. ಇದು ನಮ್ಮ ಬಿದಿರಿನ ಗುಡ್ಡೆ. ನಾವು ಬಿದಿರಿ ಹಾಕಿದ್ದೇವೆ ಅಂತ ನಿಮಗೊಂದು ಕುತೂಹಲ ಇದ್ದರೆ ಒಂದು ಇದರ ವಿಡಿಯೋ ಕೂಡ ಮಾಡುವ. ಗಾಳಿ ಬಂದು ಬಿದಿರು ತುಂಡಾಗಿದೆ. ನೋಡಿ, ಇದು ಕೂಡ ಖಾಲಿ ಬಾಕ್ಸ್. ಇಲ್ಲಿ ಕೂಡ ಜೇನುನೊಣಗಳು ಹಾರಾಡ್ತಾ ಉಂಟು. ಗಾಯ್ಸ್ ನೋಡ್ಬೋದು, ಇದರಲ್ಲಿ ಬಂದು ಕೂರಲಿಲ್ಲ. ಇವುಗಳು ಇನ್ನು ಪೆಟ್ಟಿಗೆ ಪರಿಶೀಲನೆಗೆ ಬಂದಿರುವಂಥದ್ದು. ಒಂದೇ ವಾರದಲ್ಲಿ 3 ಒಕ್ಕಲು ನಮಗೆ ಧರ್ಮಕ್ಕೆ ಸಿಗ್ತದೆ. ಸೊ ಅದಕ್ಕೆ ಬೇಕಾದಾಗೆ ಬೆಚ್ಚಗೆ ಎಲ್ಲ ಮಾಡಲಿಕ್ಕೆ ನೀರೆಲ್ಲ ಬೀಳದಾಗೆ ಈ ರೀತಿ ಎಲ್ಲ ಕವರೆಲ್ಲ ಮಾಡಿ ಇಡಬೇಕು. ನೋಡಿ, ನೀರೆಲ್ಲ ಬೀಳದಾಗೆ ಈ ಹಾಲೆಲ್ಲ ಇಟ್ಟಾಯಿತು. ಇನ್ನು ಈ ಟರ್ಪಲೆಲ್ಲ ಹಾಕಿ ಇಡುವ. ತೋಡು ಮಾಡಿಕೊಂಡು ಒಬ್ಬನಿಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಹಾಗಂತ ಗಾಯ್ಸ್, ಇದು ಇವಾಗ 3 ಕಾಲೋನಿ ಕೂಡ ನನಗೆ ಇವತ್ತು ಸಿಕ್ಕಿತು ಅಂತಲ್ಲ, ಇದು ಒಂದೇ ಕಾಲೋನಿಯ ನೊಣಗಳು ಬೇರೆ ಬೇರೆ ಇವಾಗ ಖಾಲಿ ಪೆಟ್ಟಿಗೆ ಇಟ್ಟಲ್ಲಿಗೆ ಬಂದು ನೋಡ್ತಾ ಕೂಡ ಇರ್ಬೋದು. ಹಾಗಾಗಿ ನೋಡುವ ಏನಾಗ್ತದೆ ಅಂತ. ಫೈನಲಿ ನಮ್ಮ ಲಾಸ್ಟ್ ಜೇನು ಪೆಟ್ಟಿಗೆ ಕೂಡ ಫೀಡಿಂಗ್ ಇವಾಗ ಕೊಟ್ಟಾಯಿತು. ಇನ್ನು 3 ಪೆಟ್ಟಿಗೆಗೆ ಏನು ಹೊಸ ಒಕ್ಕಲು ಬಂದಿದೆ, ಅದರದ್ದೊಂದು ಕೆಲಸ ಬಾಕಿ ಉಂಟು. ನಾವು ಬೆಳಗ್ಗೆನೇ ಶುಗರ್ ಫೀಡಿಂಗ್ ಕೊಡ್ತಾ ಇದ್ದರೆ ನಮಗೆ ಇವಾಗ ಅದರ ಕೆಲಸ ಕೂಡ ಮುಗಿತಾ ಇತ್ತು. ಆದರೆ ನಾವು ಸಂಜೆ ಕೆಲಸ ಸ್ಟಾರ್ಟ್ ಮಾಡಿದ್ದು, ಅಂದರೆ ಬೆಳಗ್ಗೆ ಮಳೆ ಬರ್ತಿತ್ತು, ಹಾಗೆ ಮಧ್ಯಾಹ್ನ ಮೇಲೆ ಶುರು ಮಾಡಿದ್ದು. ನೆಕ್ಸ್ಟ್ ಈ ಒಕ್ಕಲಲ್ಲಿ ಬಂದು ಸೇರಿತಾ ಇಲ್ವಾ ಅಂತ ನಿಮಗೂ ಕೂಡ ಒಂದು ನೋಡೋ ಕ್ಯೂರಿಯಾಸಿಟಿ ಇದ್ದರೆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ರೀತಿ ಬಂದು ಕೂತದನ್ನು ಹೇಗೆ ಉಳಿಸಿಕೊಳ್ಳೋದು ಅಂತ ನಾನು ಹೇಳ್ತೇನೆ. ಹಾಗೆ ನಾನು ಕಳೆದ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ವ್ಯೂವರ್ಸ್ಗೆ, ಎಲ್ಲರೂ ಕೂಡ ಮನೆಯಲ್ಲಿ ನಿಮ್ಮ ಹವ್ಯಾಸಕ್ಕಾದರೂ ಒಂದು ಪೆಟ್ಟಿಗೆ ಆದರೂ ಹಾಕಲೇಬೇಕು ಅಂತ. ಹಾಗೆ ಒಂದು ಧರ್ಮಕ್ಕೆ ಒಂದು ಪೆಟ್ಟಿಗೆ ಕೂಡ ನಿಮಗೆ ಇಡ್ಬೋದು. ಇವಾಗ ಒಂದು ಪರ್ಫೆಕ್ಟ್ ಟೈಮು. ಒಂದು ಖಾಲಿ ಪೆಟ್ಟಿಗೆ ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಒಂದು ಗುಡ್ಡೆಯಲ್ಲಿ ಇಟ್ಟುಬಿಡಿ, ನೆರಳಿರುವಂತಹ ಜಾಗದಲ್ಲಿ. ಈ ರೀತಿ ಬಂದು ಇಲ್ಲಿ ನೋಡ್ಬೋದು, ಇದು ಖಾಲಿ ಪೆಟ್ಟಿಗೆ ಇಟ್ಟದ್ದು. ಇಲ್ಲಿ ಇವಾಗ ಒಂದು ನೊಣ ಹಾರಾಡ್ತಾ ಉಂಟು. ಇವು ನೋಡಿ ಒಳಗೆ ಹೊರಗೆ ಹೋಗ್ತಾ ಉಂಟು. ಅವು ತಾನಾಗೆ ಬಂದು ಸೇರಿಕೊಳ್ತವೆ. ಹಾಗೆ ಒಂದು ಹವ್ಯಾಸಕ್ಕಾದರೂ ಒಂದು ಪೆಟ್ಟಿಗೆ ಇಡಿ. ನಿಮಗೆ ಜೇನಿಗೆ ಮಾತ್ರ ಅಲ್ಲ, ನಿಮಗೆ ಇಂಡೈರೆಕ್ಟಾಗಿ ನಮ್ಮ ಸ್ವಲ್ಪ ಕೃಷಿ ಏನಾದರೂ ಇದ್ದರೆ ಅದಕ್ಕೆ ಕೂಡ ತುಂಬ ಹೆಲ್ಪ್ ಆಗ್ತದೆ ನಮಗೆ ಇಳುವರಿ ಕೊಡುವಲ್ಲಿ. ಹಾಗೆ ಗಾಯ್ಸ್, ಇವತ್ತಿನ ಶುಗರ್ ಫೀಡಿಂಗ್
ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ನಮ್ಮ ಬ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡುವ. ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಒಂದು 4-5 ಪೆಟ್ಟಿಗೆ ಮನೆಯಲ್ಲಿ ಉಂಟು, ಅದನ್ನು ಗುಡ್ಡೆಯಲ್ಲಿ ಇಡುವ. ಒಂದು ಅಕ್ಟೋಬರ್ ಎಂಡಿಗೆ ಅದರಲ್ಲಿ ಹಾಗೆ ಬಂದು ಕೂರುವಂಥದ್ದು ಎಷ್ಟು ಸಿಗ್ತದೆ ಅಂತ ನೋಡುವ. ಅದನ್ನು ನೋಡಲಿಕ್ಕೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ನಾವೊಂದು ಈ ಮೊಜೆಂಟಿ ಕೃಷಿ, ಅಣಬೆ ಕೃಷಿ, ಆಮೇಲೆ ಬಿದಿರು ಕೃಷಿ, ಇದು ಬಿದಿರು ಗುಡ್ಡೆಯಲ್ಲಿದ್ದೇನೆ, ಆಮೇಲೆ ಜೇನು ಕೃಷಿ, ಇದನ್ನೆಲ್ಲ ಒಂದೊಂದಾಗೆ ನೋಡುವ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.